ಮಂಗ ಏ ಮಂಗಪ್ಪ ಎಲ್ಲೇ ಅಪ್ಪ ಏ ಮಂಗಲೇ ಇಲ್ಲಿ ನೋಡ್ಲೇ ಏ ಶಿವು ಇಲ್ಲಿ ನೋಡ್ಲೇ ಮಂಗ ಇಲ್ಲಿ ಈ ಕಡೆ ಕುಂದವನೆ ಲೇ ನಾ ಹೊರ್ತೀನಿ ಅಪ್ಪ ಲೇ ನೀ ಯೂಟ್ಯೂಬ್ ಬರ್ತಿಲ್ಲ ಅಪ್ಪ ನನ್ನ ತೋರಿಸಿ ದೇವರ ನಾಳೆ ಒಂದು ಮೂವತ್ತ ಕೈ ಇದಾಡೆ ಸ್ವಾಮಿ ಬೇರೆ ಡ್ಯಾಂಪ್ಲೆ ಮಿತ್ತು ಬೋದು ಬರ್ಪ್ ಮಾಡಿ ರಕ್ಷಣಾ ಡ್ಯಾಂಪ್ಲೆ ಅಂತ ದೇವರನ್ನ ಕಾತೊಂದು ಪಿದಾಡಿಯ ಎಸ್ ಗೈಸ್ ಏನ ಚಾರ್ಜ್ ಇದ್ದೆ ಚಾರ್ಜಿಂಗ್ ಮೂಲದ ಇದು ಚೂರು ಚಾರ್ಜ್ ಅವಳು ಮೊಬೈಲ್ ಉತ್ತರ ಅಭಿವೃದ್ಧಿ ಡೈಲಾಗ್ ಮಾತ್ರ ಬೀಚ್ ನೋಡ್ಲೆ ಬೀಚ್ ಇಲ್ಲ ಬೀಚ್ ಐತಲ್ಲೇ ಅವ್ನು ಚಟಿ ಹಾಕಿಲ್ಲ ಕಣೆ. ಓಕೆ ಗೈಸ್ ಏನೇ ಹೇಳ್ತಮ್ಮ ಬಾರಿ ಡಲ್ಲು ವರ್ಷಲ್ ಇಜ್ಜು ಅಂತ ಪಚ್ಚು ಬಾರಿ ಡಲ್ಲು ಎಕ್ಕಡದಕ್ಕೆ ಇತ್ತಂಚೂರು ಜೋಶಿ ಬತ್ತು ನಾನು ಮಿತ್ತು ಏರಿಟದ ಅದು ಹೊತ್ತು ಹೊರ ಮರ ನೆನ್ಪಾಪ್ ನಾನು ಕೂಡ ನೆನ್ಪಾಪ್ ಸಾಧ್ಯತೆಂಡು ಸೊ ಗೈಸ್ ಹೆಂಗೈತೆ ಎತ್ತಿನ ಪೂಜೆಗೆ ಹೋಗೊಂದಿಲ್ಲ ಎತ್ತಿನ ಪೂಜೆ ಲೊಕೇಶನ್ ಸೊ ಮುಲ್ಪದ ಲೊಕೇಶನ್ ವೆದರ್ ಬುರೆಡ್ಡೆ ಸಾಕಾತೊಂದು ಫೋನು ಮಗಳು ಊರ ಪಿರವಲ್ಲೇರು ದಾನ ಆಚೇರಿತ್ತು ನಾನು ಸದ್ಯಕ್ಕೆ ಉಳ್ಳೇರು ಫ್ಲಾಟ್ ಆತುಜೇರು ಜಾಲಿಡ್ ಉಳ್ಳೇರು ಅದಕ್ಕ ನಾನು ಫೋನ ಗೊತ್ತಾವ ಓಕೆ ಹಿಂಗೆ ಲೊಕೇಶನ್ ತೂದು ಫೋನಲ್ಲ ಕೇಂದ್ರ ಎತ್ತಿನ ಪೂಜೆಗೆ ಡ್ರೈವರ್ ಬಸ್ ಅಂತ ಇರ್ರಿ ಈ ಲೊಕೇಶನ್ ಗೊತ್ತು ಎತ್ತಿನ ಪೂಜೆಗೆ ಅಂಚೆ ಮೂಲ ಲೊಕೇಶನ್ ಕೇಂದ್ರ ಇಂಟರ್ನೆಟ್ ಲೊಕೇಶನ್ ಮ್ಯಾಪ್ಸ್ ಪೋಂಜಿ ಎಲ್ಲೆಲ್ಲೇ ಅಪ್ಪ ಮೀಟರ್ ಬರ್ತೀವಿ ಎಂಟರ್ಮೆಂಟ್ ಆಯ್ತು ಬಂದಿದೆ ಟರ್ಬೋಮೀಟರ್ ಎಷ್ಟು ದೂರ ನಾನು ಗೊತ್ತು ಬೋದು ಎಷ್ಟು ದೂರ ಉಂಡೆ ಶಿವು 4 ಕಿಲೋಮೀಟರ್ ಬೋದು ರೈಟ್ ಲೆಫ್ಟಾ ಎತ್ತಿನ ಭುಜ 4.5 ಕಿಲೋಮೀಟರ್ ಬರೀತೀರ ಸೊ ಶಿವ್ ಇದು ನೋಡ್ಲೇ ಡ್ರೈವ್ ಅಂತ ಸ್ಲೋ ಅಂಡ್ ಹೆಡ್ ಹಾಯ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮಂತ್ರೆ ಮಲ್ಲೆಜ್ಜಿ ಬಾಪುಲ್ಲೆ ಅಲ್ಲಿ ಬುಜ್ಜೆ ತೋಜಿನ ಎತ್ತಿನ ಬುಜ್ಜೆ ತೋಜಿನ ಗೈಸ್ ಅಲ್ಲೇ ಎತ್ತಡ ತೋಜಿನ ಅವು ಏನೋ ತೋಜಿನು ಅವೇ ನೈಸ್ ಲೊಕೇಶನ್ ಜೋಲಿ ಊರುಡಿಪ್ಪನ ಪೂರೈತನೇನೆ ಬಾಂಬೆ ನವೇನ್ ಮಾಡ್ತಾರೆ ಸೇಮ್ ಅಂತ ಈ ಗ್ರೇಸ್ಪುರ ದೇವಸ್ಥಾನ ಉಂಟು ಈಡಗೆಂಡ ಗೈಸ್ ಈಡಗೆಂಡ ಪನಡ ಎಂಡನಪುರ ಪನಡ ಡೈಮಂಡ್ ಹಿಂಗೆ ಗೊತ್ತಾಗ್ತದೆ ಓಕೆ ಓನುಂಡು ದೇವಸ್ಥಾನ ಉಂಡು ಮಗು ಟೆಂಪಲ್ ತೋಜುಂಡು ಗೈಸ್ ಫಸ್ಟ್ ನೀರು ತಗೊಳ್ಳೋದು ಜಸ್ಟ್ ಇಲ್ಲಿ ಮೂಲೆ ಗಾಡಿ ಉಂಟದ ಹಿಂಗೆ ಬೋಡಪ್ಪ ನಲ್ಪದ ಅದನ್ನ ಫುಡ್ ಪೂರ ಉಂಡು ಸೊ ಸ್ವಲ್ಪ ಗಾಡಿ ಉಂಟದ ನಾನು ಹಂಚಿನ ಅರ್ಥ ಬೋಡಪ್ಪ ಸೊ ಗೈಸ್ ನಾನು ಮುಲ್ಪರ್ದು ಬೋಡಂದು ನಡ್ತೊಂದು ಮಸ್ತ್ ವಾಕಿಂಗ್ ಡಿಸ್ಟೆನ್ಸ್ ಉಂಟು 8 ಕಿಲೋಮೀಟರ್ ಶಿವು 2.5 ಕಿಲೋಮೀಟರ್ ಮಿತ್ತು ಬರ್ತದೆ ಮಲ್ಲಂಜಿ ಬೇಜಾರ್ ವಿಷಯ ಬುಡೊಂದಿಜ್ಜೆ ಎತ್ತಿನ ಭುಜಗು ಮುಲ್ಪ ಆನ್ಲೈನ್ ಆತ ಫುಲ್ ಟ್ರ್ಯಾಪ್ ಅದನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗ್ಲಿ ಬುಡೊಂದಿಜ್ಜೆ ದಾದಾ ಒಂದು ಗೊತ್ತು ಆನ್ಲೈನ್ ಬುಕ್ಕಿಂಗ್ಗೆ 1 ತಾರೀಕು ಅದಕ್ಕೆ ದಾದಾಗೆ ಒಂಜಿ ದಿನಕ್ಕೆ ದುಂಬೆ ಬುಕ್ ಮಾಡ್ಬೋದು ಒಂಜಿನಾಗ ದುಂಬು ಬುಕ್ ಮಾಡ್ಬೋದು ಅಂಚ ಭತ್ತದ ನವಂಬರ್ ಬುಕ್ ಸ್ಟಾರ್ಟ್ ಆಗಿ 4 ತಿಂಗಳು ಬಂದಿತ್ತಂడి ನವಂಬರ್ ಸ್ಟಾರ್ಟ್ ಆಯ್ತು ನವಂಬರ ಹೋಯ್ ತಿಂಗಳು ಸ್ಟಾರ್ಟ್ ಆಯ್ನ ಹೋಯ್ ತಿಂಗಳು ಒಂಜೇರ್ತುಕ ಈ ತಿಂಗಳದುಕ ನವಂಬರ್ ದುಕ ಮುಲ್ಪೆತ್ತೆ ಬುಕ್ಕಿಂಗ್ ಆನ್ಲೈನ್ ಬುಕ್ಕಿಂಗ್ ಆಯ್ಕ ಬೋರ್ಡ್ ಆಪುನ ಆಡೆಗೆ ಇಂಚ ಬತ್ತು ಬಾರ ಪಾಪ ಪೂರ ಬೈದಿರ ಬಾಕಿದಾಗ ಒಟ್ಟಿಗೆ ಮಸ್ತ್ ಜನ ಪತ್ತಾಯುವ ಗಾಡಿ ಆಡಿ ರಿಟರ್ನ್ ಮಾಡ್ತೊಂದು ಪೋಪುನ ರೂಟ್ ನೋದು ಅಂಚನ ಅಂದು ಒಲ ಗೊತ್ತುಜಿ ಎತ್ತಿನ ಭುಜ ಪೋಪುನ ಸಾದಿ ನೆಟ್ಟೆನ ದತ್ತ ನೆಟ್ಟೆ ಅದು ಪೂರ ಪ್ರವೇಶ ಇಲ್ಲ ಅಲ್ಲೇ ಮೂಲೆ ಪ್ರವೇಶ ಇಲ್ಲ ಅನ್ನುಂಡು ಸೊ ಇನ್ನು ಬತ್ತನಾಡಿಂಗ್ಲೆ ಮಸ್ತ್ ಬೇಜಾರುಂಡು ನಾನು ನೆಕ್ಸ್ಟ್ ಬರ್ಪನಾಗ್ಲು ಬುಕ್ಕಿಂಗ್ ಮಾಡ್ದೆ ಬಲ್ಲೆ ಆನ್ಲೈನ್ ಬುಕ್ಕಿಂಗ್ ಉಂಡು ಆನ್ಲೈನ್ ಬುಕ್ಕಿಂಗ್ ಅದು ಬತ್ತನಾಡು
ಮುಲ್ಪ ಪೋಪುನಂದು ರೂಟ ಭಾರಿ ಬೇಜಾರು ವಿಷಯಪ್ಪ ಇದೊಂದೇ ಪೋಲೆ ಇತ್ತಿತ್ತೆ ವೆಂಚಿನ ರೂಲ್ಸ್ ಚೇಂಜ್ ಆಪಣ ಗೊತ್ತಿಜ್ಜಿ ದಿನ ದಿನಕ್ಕೆ ಇನಿ ಬುಕ್ಕಿಂಗ್ ಅಂತಾನೆ ಆನ್ಲೈನ್ ಇನಿ ಉಂಟು ಎತ್ತಿನ ಬಜೆಟ್ ಇರೋಸ್ಕರ ಇನಿ ಬುಕ್ ಬಂತದ್ದು ಎಲ್ಲ ಬೋದು ಬುಕ್ ಇಲ್ಲ ಫುಲ್ ಟೆಂಟ್ ಮಾಡ್ಕನಮ್ಮ ತರ್ಪಲ್ ಕೊನಲೆ ಸಂತು ಅಲ್ಪ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ತಾರುಲ್ಲೇರು ಫುಲ್ ಟೆಂಟ್ ಮಾಡ್ದು ಕುಲ್ಗ ಆಯ್ತು ಗೋಲ್ಬಾಲ್ ಎಂಕ್ಲು ಮುಲ್ಪರ್ದು ಬಿದಾಡ್ಯ ಚಾಪುರ ಬರ್ದು ಬರ್ಪಿ ಎಲ್ಲ ಕಾಂಡೆ ಇನಿ ಬುಕ್ಕಿಂಗ್ ಮಾಡ್ದು ಎಲ್ಲ ಕಾಂಡೆ ಬರ್ವಾದ ಹೋಮ್ ಸ್ಟೇ ಇನಿ ಇಂಕೊಂಚೂರು ಫಾಸೂರು ಮೀದು ಅಂಚಲು ಹೋಮ್ ಸ್ಟೇ ಹುಡುಕುವ ಬಂದದಕ್ಕೆ ದೇವರ ಮನೆ ಡ್ರೈವರ್ರ ಗಾಡಿ ಎತ್ತ ಹೊಸ ಪಿದಾಡ್ನೆ ಪಿದಾಡ್ನೆ ದಾದಾ ಬಂಗಾಂಡ್ ಇಂತ ನಾನು ಕೂಡ ದೇವರ ಮನೆಗೆ ಹೆಂಗ್ ಬಿದ್ದಾಡ ದೇವರ ಮನೆಗೆ ಹೋದು ಗೌರ್ಮೆಂಟ್ಗೆ ಫೋನ್ ಹತ್ತ ಪೂರ ಪಾಪ ಪೂರ ಬಾರಿ ಬಂಗ ಎಡ್ಡೆ ಬಿಸ್ನೆಸ್ ಇತ್ತನಿಗೆ ಇತ ಬಿಸ್ನೆಸ್ ಪೂರ ಪೆಟ್ಟುಕೊಂಡು ನಮ್ಮ ಗೌರ್ಮೆಂಟ್ ಎಸ್ ನೀರ್ದ ಬಾಟ್ಲಿಗೆ ಅರ್ಧ ಗಂಟೆ ಉಂತೊಂದಿತ್ತೇರಿಗೆ ಈ ಅಂಗಡಿ ತಗ್ಲಿಗೆ ವೆಯ್ಟ್ ಮಾಡಿ ಬಟ್ ಇತ್ತೆ ಇಂಚ ಅದು ಬಾರಿ ಸಮಸ್ಯೆ ಅದು ಅಂಗಡಿ ತಗ್ಲಿಕ್ಕೆಲ್ಲ ಪೆಟ್ಟ ಅದನ್ನು ಬಿಸ್ನೆಸ್ ಎಫೆಕ್ಟ್ ಆನ್ಲೈನ್ ಬುಕ್ಕಿಂಗ್ ಪೂರ ನಾವು ಇತ್ತೆ ಆವಡ್ ಆಗ್ತಿತ್ತು ಇತ್ತೆ ಬತ್ತನಾಗ್ಲಿ ಪೂರ ಎಂಕ್ಲು ಬಣ್ಣ ನಡು ಮೂಜಿ ಗಾಡಿ ಬರ್ತಾನೆ ಫುಲ್ ಇತ್ತು ಗಾಡಿ ಮಾತ್ರ ನಾನು ನೆಕ್ಸ್ಟ್ ವರ್ಕ್ ಮಾಡ್ಲಿ ಪೂರ ಒಂದು ತಿರಿಯಾಡು ಎತ್ತಿನ ಭುಜ ವರ್ಕ್ ಮತ್ತೆ ಓವೇ ಒಂಜಿ ಟೂರಿಸಂ ಪ್ಲೇಸ್ ಬೋಪುನಾಡ ದುಮ್ಮನಾನಿ ಬುಕ್ಕಿಂಗ್ ಉಂಟು ಅವು ಸೈಟ್ ಅರಣ್ಯ ವಿಹಾರ ಅರಣ್ಯ ವಿಹಾರ ಅಂತ ಸೈಟ್ ಉಂಟು ವೆಬ್ಸೈಟ್ ಉಂಟು ಐಟ್ ಬೋದು ಬುಕ್ಕಿಂಗ್ ಮಾಡ್ಬೋದು ನಮ್ಮ ಮುಲ್ಪದ ಪೂರಲ್ಲ ಉಂಟು ಆ ಲೊಕೇಶನ್ ಎತ್ತಿನ ಭುಜ ಹತ್ತು ಕುಮಾರ ಪರ್ವತ ಅರಣ್ಯ ವಿಹಾರ ಬಂತು ಮತ್ತೆ ನೆಕ್ಸ್ಟ್ ಇಂಗ್ಲಿ ದೇವರ ಮನೆ ಅಲ್ಲ ದೇವರ ಮನೆಗೆ ಪಿದಾಡ ಶಶಿ ಕಾಂಕ್ರೀಟ್ ನೈಸ್ ಅದು ಬೆಸ್ಟ್ ಎನಿಮಲ್ ಕ್ರಾಸ್ ಮಾಡ್ಲೆ ಐದು ನಾಲೆಜ್ ವಿಡಿಯೋ ಮಲ್ತದ ತಪ್ಪ ನಾನು ಇಜ್ಜಿ ಮುಲು ಎನಿಮಲ್ ಕ್ರಾಸ್ ಮಲ್ತವಲ್ಲ ಎಂಚಿನಲ್ಲ ಮಲ್ಪಲ್ಲ ಎಂಚಿ ಮರ್ಯಾದೆ ಪೋಯರ್ನ ಅತ್ತ ಮರ್ಯಾದೆ ಪೋಯರ್ ಸೊ ಗೈಸ್ ಎಂಕ್ಲು ಪಿದಾರ್ದೈತೆ ಅಲ್ಪದ ಆಪುಜಿ ಎತ್ತಿನ ಪೂಜತ್ತ ಬುಕ್ಕ ಒವ್ವೇ ಟೂರಿಸಂ ಪ್ಲೇಸ್ಲ 2 days ರಡ್ಡು ದಿನ ದುಂಬುನ ಮೈನ್ ಬುಕ್ಕಿಂಗ್ ಮಲ್ಪಡಾಪುನು ಒಂಜಿನ ದುಂಬತ್ತು ರಡ್ಡಿನ ದುಂಬು ಬುಕ್ಕಿಂಗ್ ಅನ್ಪಡಾಪುನು ದಾದ ಗೌರ್ಮೆಂಟ್ ರೂಲ್ ದಾದ ಗೊತ್ತಾಗ್ತಿಜ್ಜಿ 2 days ದುಂಬು ಬುಕ್ಕಿಂಗ್ ಅಂಚ ಬರ್ಪನಾಗ್ಲಿ ಪೂರ ರಡ್ಡು ದಿನ ದುಂಬು ಬುಕ್ಕಿಂಗ್ ಮಾಡ್ಪ್ಲೆ ದೂರ ಅಗ್ಲು ತೂ ಅಂದದೆ ಅಗ್ಲು ಉಂತಾಯಿನಿ ಗಾಡಿ ಬಿಲ್ಕುಲ್ ಬಂಡ ಎರ್ಟಿಗ ಗಾಡಿ ಹೂವಲ್ಲಿ ಒಂದು ಸಿಮ್ ಅಂತ ಲೆಕ್ಕ ತೋಜಿನ ಅದ ಅವೇ ಅಲ್ಪ ಅಗ್ಲ ಗಾಡಿ ಹೂವಲ್ಲ ಅಲ್ಪ ಮಿತಾರು ಗಾಡಿ ಆಗ್ಲೇ ಫೋಟೋ ತೆಪ್ಪಿರ ಅದಪ್ಪಿ ನಮ್ಮ ಈಡೆ ಬತ್ತದ ಆಗ್ಲಿಗ್ಲ ಪಾಪ ನಮ್ಮ ಫೋನ್ ಆಗ ನಮ್ಮ ಬರ್ಕಂದ ಬಾರ್ಲೇ ಅಪ್ಪ ಪೈ ಒಂಚೂರು ಜಾಗದ ಯಾರ ಬತ್ತನ ಸ್ವಲ್ಪ ದಾಲೈತೆ ದೇವರ ಮನೆಗೆ ಕುಜಾಲು ಬಿತ್ತನೆ ಏತ್ 1 ಲಕ್ಷ ಬಿತ್ತನೆಗೆ ಲೇ ನೀನು ಸಾಧಾರಣ ಇಲ್ಲ ಕಣೋ ಅದೇ ನೆಲ್ಲಿಕಾಯಿ ಗುಡ್ಡೆ ಪೈ ದೇವರ ಮನೆ ಪೈ ಸೀದಾ ದೇವರ ಮನೆಗೆ ಕೇರಿಕೋ ಪಾಪ ಇವ್ರನ್ನೆಲ್ಲ ನಂಬ್ಯಾನ ಡೋರ್ ಓಪನ್ ಮಾಡ್ತೀನಿ ನೋಡ್ರಿ ಇವರೆಲ್ಲ ನಗಾಕ್ ಕುಂತಾರ ಪಾಪ ನನ್ ಮಗನೇ
పోయి పచ్చు ఇంచ దూరంకే పూరా దూరంకే అరే వర్షలు ఇచ్చారు దంచ పెంచ పూర బ్లాక్ సో ಹಂಗಿಲ್ಲ పోయి ಆ ರೋಡ್ ಒಟ್ರಾಸಿಂಡಿ ಅಂಚೆಗೆ ಸೋಮಂತ ನಾನು ಕೋರಿ ಬಚ್ಚಿ ಬರ್ತನು ಕೋರ್ಲೆ ಈ ಏತ ಅಪರಾಧ ಕೋರ್ಲೆ శివుని టార్గెట్ అది ఊరు మా అక్క ఏనా ದೇವರ ಮನೆ ಎತ್ತಂడి ಲೊಕೇಶನ್ ಒಂದೇ ಲೊಕೇಶನ್ ಎಂಟೆಂಡು ಪ್ಲೇಸ್ ಆಹಾ ಅಡಿಪೊಳಿ ಎದುರು ಕೆರೆ ಪೂರ ಉಂಟಲ್ಲ ತುಂಬ ಚೆನ್ನಾಗಿದೆ ವರ್ಷಕ್ಕೊಂದು ಲೊಕೇಶನ್ ದೇವರ ಮನೆ ಹೊಂಡ ವಿಶೇಷವಾಗಿ ನಂಚಿನ ದೇವಸ್ಥಾನ ಸೊ ಗೈಸ್ ಬತ್ತ ಟೆಂಪಲ್ ಬತ್ತ ನಮ್ಮ ದೇವರ ಮನೆ ಟೆಂಪಲ್ ಎದುರು ಕೆರೆ ಭಾರಿ ತಂಪುಂಡು ಬೆಚ್ಚೆತ್ತಲೆ ಕೂಲ್ ಉಂಟದ ನೋಡಲಿ ಎಷ್ಟು ಲೈಕ್ ಚೆನ್ನ ತುಂಬ ಚೆನ್ನಾಗಿದೆ ಕೋಲು ಕಾರ್ ದೇಖೋಬ್ರ ಕೆಲವು ಪಾದರಕ್ಷೆ ತಿರ್ತು ಬೋಪನ್ ಐತೆ ಹಿಂಗೆ ಲಾಗರ್ ಅಂತ ನೋಡಿ ತುಲೆ ಪ್ಲೇಸ್ ತುಲೆ ಸೂಪರ್ ಉಂಡು ಹೌದಾದ ಒಂದು ವಿಶೇಷ ಉಂಟು ನೀರ್ದ ಆ ನೀರು ಒಂದರೆ ನೀರು ಚಂಡಿ ಅಲ್ಲ ಅದರಲ್ಲಿ ಬೇರೆನೋ ಕಲ್ಲು ಕೆತ್ತಾನೆ ಭಾರಿ ಶೋಕುನು ಉಲಾಯ್ದ ಟೆಂಪಲ್ ಉಲಾಯ್ ಇಲ್ಲ ಉಲಾಯ್ ಮಾತ್ರ ವೀಡಿಯೋ ಪೂರ ಆಪುಜಿ ಬಟ್ ಬ್ಯಾಕ್ ಸೈಡ್ ಪೂರ ತೂವಲಿ ಕಲ್ಲು ಕೆತ್ತಾನೆ ಪೂರ ಇವತ್ತಿನ ಟೈಮ್ ಸರಿ ಇತ್ತು ವಿಸಿಟ್ ಉಲಾಯ್ ಪೋನ ದೇವರನ್ನ ಪೂಜೆದ ಟೈಮ್ ಕರೆಕ್ಟ್ ಆಯ್ತು ಸೊ ಅಲ್ಪದ ಪುರ ದರ್ಶನ ದೇವರು ನಂಚ ನೆನಪಿದಣ್ಣ ಕಾಲಭೈರವೇಶ್ವರ ಟೆಂಪಲ್ ಕಾಲಭೈರವೇಶ್ವರ ದೇವಸ್ಥಾನದ ಮುಲ್ಪದ ಹಿಸ್ಟ್ರಿ ಬೋರ್ಡ್ ಇತ್ತು ನಾನು ಯೂಟ್ಯೂಬ್ ಹುಡುಕಲು ಕಾಲಭೈರವೇಶ್ವರ ಟೆಂಪಲ್ ಮೂಡಿಗೆರೆ ಮುಲ್ಪದ ನಮ್ಮ ಈ ಒಂದು ದೇವರ ಮನೆ ಸೊ ಇದು ಚೆಕ್ ಮಾಡ್ಬೋಲಿ ನಮ್ಮ ಕರೆಕ್ಟ್ ಗೊತ್ತಿ ಜನ ಇನ್ನೊಂದು ನಾನು ಪೆರವಲ್ಲಿ ಸೊ ಅಂಚೆ ಯೂಟ್ಯೂಬ್ ಹುಡುತು ಹೋಲಿ ಈಗಲೇ ಇಗೊಂಡಲ್ಲ ಬತ್ತನ ಟೈಮ್ ಮಧ್ಯಾಹ್ನ ಕರೆಕ್ಟ್ ಟೈಮ್ ಪೂಜೆ ದಿಕ್ಕನು ಖುಷಿಯನ್ನು ಅವು ಯಾವ ಓಕೆ ರೈಟ್ ನಾನಿತ್ತು ದೂರ ಬಿದ್ದಾನು ಬಾಪ ನಾನು ದೂರ ಓಡ ಹಂಚಿ ಎತ್ತಿನ ಭುಜ ನಮ್ಮ ಪಣ್ಣವ ಭುಜ ಹುಚ್ಚದ ಭುಜಲ ಪನ್ನಂಜಿ ಟ್ರೆಕ್ಕಿಂಗ್ ಹೋಗ್ಬೋದು ಸಾಜಿನ ಅಂಗಡಿ ಸ್ವಲ್ಪ ದೇವಸ್ಥಾನ ಚೂರಿಂಚಿ ಬನ್ನಾಗ ಸೊ ಈಡಂಜಿ ಟ್ರೆಕ್ಕಿಂಗ್ ಪೋಯಿ ಪಣ್ಣದಲ್ಲಿ ನಡ್ತೋ ಟಿಕ್ಕ ಬಿರಿಯಾನಿ ಅಂತ ಒಂಜಿ ಎಡ್ಡೆ ಐಟಮ್ ಉಂಟು ಐದು ತೂಪಲೆ ಫೋಟೋ ಇಂಚು ತೂಪಲೆ ಫ್ರಂಟ್ ತೂಪಲೆ ಟಿಕ್ಕ ಫ್ರಂಟ್ ತೂಪಲೆ ಟಿಕ್ಕನು ಓ ಪ್ಯಾಪು ಟಿಕ್ಕ ಬಿರಿಯಾನಿಗೆ ಟಿಕ್ಕ ಬಿರಿಯಾನಿ 5 ರೂಪಾಯಿ ಓಪನ್ ಮಾಡ ನೀನು ಅಡ್ವರ್ಟೈಸ್ಮೆಂಟ್ ಕೊಡೋದಾನ ಓಪನ್ ಮಾಡು ಟೇಸ್ಟ್ ಮಾಡು ಹೆಂಗಿದೆ ಅಂತ ಹೇಳೋ 5 ರೂಪಾಯಿ 2 ತಗೋ 5 ರೂಪಾಯಿ ಚಿಲ್ಲರೆ ಇರಲ್ಲ ಹೆಂಗಿದೆ ಟಿಕ್ಕ ಕೊಡಲೇ ಮಂಡಕ್ಕಿ ಅದೇ ಟಿಕ್ಕ ಟಿಕ್ಕ ಫ್ಲೇವರ್ ಉಂಟಾ ಶಿವ್ ತಗೊಂಡ ಜಾಲಿ ಅಂಪಲ್ಲಿ ಅದ ಟಿಕ್ಕ ಟಿಕ್ಕ ವೆಗ್ಗು ಅಡಿಯಲ್ಲ ಇಂಚು ಉಂಟದು ಪಂಡದುಂಟದೆ ರಿವ್ಯೂ ಕೊಡುന്നുണ്ട మీరు మూనేది ಒಂದು వీడియೋ ದುಬ್ಲೆ ಗಣೇಶ ರಂಜಿ ಕೊರ್ಲೆ ರಿವ್ಯೂ ಕೊಂಡ ಅರ್ನ ಮೂನೇದು ತಿನ್ನ ಗಣೇಶ ತುಲೆ ಟೆಸ್ಟ್ ತುಲೆ ಚನ್ ತುಲೆ ಚನ್ ಬರ್ದೆ ಟೆಸ್ಟ್ ಚೇಂಜ್ ಪಲ್ಲೆ ಕುರ್ಲಾರಿ ಮೂಲ ಚಳಿ ಸಬ್ಸ್ಕ್ರೈಬ್ ನಾಗ್ಲೆ ಪಲ್ಲೆ ತಿನ್ನೋಲ್ಲ ಯಾವ ಮೂಜಿ ಯಾವ
ಮುಲ್ಪ ಜಸ್ಟ್ ಲೈಟ್ ಫುಡ್ ಆನಿಕ್ಲ ಎಲ್ಲೆಲ್ಲಿ ಸ್ನ್ಯಾಕ್ಸ್ ಪೂರ ಭಾರತ ಅವ್ರನ್ನ ಪಾಪು ಲಾಸ್ಟ್ ಫೈನಲ್ ಅದು ಭಾರತ ಅಂದ್ರೆ ಎಂಚೇತನ ಇದು ಟೇಸ್ಟ್ ಪೂರ ಎಡ್ಡೆ ಜನ ಆಯ್ತು ನೆಕ್ಸ್ಟ್ ಲೆವೆಲ್ ಇತ್ತು ಈಗ ಬಾಯಿ ಅಷ್ಟೇ ಬಾಯಲ್ಲಿ ನೀರು ಬರ್ತಲ್ಲ ಸವಿ ಸವಿಯಾಗಿ ಇಲ್ಲಿ ಏನೋ ಪಿದಾಡಿ ಟ್ರಕ್ಕಿ ಗರಿ ಸರಿ ಪೊಯ್ 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 ಲೇಟ್ ಶಿವ ದಾದ ಪತ್ತೋನಾರು ಇರ್ಬೇತೆ ದಾರಿ ಜುದ ಹೋಯ್ರಿ ಶಶಿನಾಗ್ಲು ಬರೋ ದುಂಬು ಹೋಯ್ರಿ ಎಂಗ್ಲೇನ್ ಬಿಡ್ತು ನಮ್ಮ ಮುಗ್ಲಟಿ ಇತ್ತು ನಾವೊಂದೊಂದು ಎಂಕ್ಲ ಮೂಲ ಪಿರಾವಡಲ್ಲ ಅವು ಇತ್ತು ಬೇಗ ಬೋಂಡ್ ಚೂರು ಬರ್ತದೆ ಸೇಂಕೊಂದು ಪುನಲ್ಪ ಹಾಂ ಎಂಕ್ಲು ಎಷ್ಟು ಒಂಜಿ ಮಧ್ಯಾಹ್ನ ಒನಸು ಒನಸು ಮಧ್ಯಾಹ್ನ ಉಂಡು ಏರ್ನ ಲೆಕ್ಕ ಸಂತನೆ ಸಂತನ ಸೆಂಡಪ್ಪ ಜಾಲಿ ಅದ ದಾದಾ ವೆಜ್ಜ ನಾನ್ ವೆಜ್ಜಾ ದುಕ್ರುಮಾಸ್ ಬಿರಿಯಾನಿ ಪೂರಂಡದ ಹೆಂಗ್ಲಿತೆ ಟ್ರಕ್ ಇನ್ನೊಂದು ಹೆಂಚಿನ ಟ್ರಕ್ ಐತಿಹಾಸಿಕ ಟ್ರಕ್ ಅಂತ ಹೇಳ್ಬೋದು. ಐತಿಹಾಸಿಕ ಅಂದ್ರೆ ಯಾವ ಟೈಪ್? ಕಲ್ಲುಗಳ ನಡುವೆ, ಬೆಟ್ಟಗಳ ನಡುವೆ, ದೇವರ ನಡುವೆ, ಮತ್ತೆ ಹೋಗುವಾಗ ಚರ್ಮುರಿ ತಿನ್ಕೊಂಡು ನೀರು ಕುಡ್ಕೊಂಡು ಹಳೆ ಎಣ್ಣೆ ಜಿಡ್ಡಿರೋ ಚಪ್ಪಲಿ ತಿನ್ಕೊಂಡು ಹೋಗೋದಿದೆಯಲ್ಲ ಅದು ಆಕ್ಚುಲಿ ಎಲ್ಲರೂ ಟ್ರಕ್ ಹೋಗ್ತಾರೆ. ಈ ತರ ಟ್ರಕ್ ನಿಮ್ಗೆ ಸಿಗೋದಿಲ್ಲ, ಎಂದಿಗೂ ಸಿಗಲ್ಲ. ಈ ಗಿಡ ನೋಡಿ, ಈ ಗಿಡ ನೋಡಿ, ಎಷ್ಟೋ ವರ್ಷಗಟ್ಟಲೆ ಆಯ್ತು ಮರ ಗಿಡ ಆಗಿದೆ, ಮರ ಬಂದಿದೆ, ಒಂದು ತೊಟ್ಟು ನೀರು ಬಿಟ್ಟಿಲ್ಲ. ಇಲ್ಲಿ ಮಳೆನೇ ಬರೋದಿಲ್ಲ, ಅದೇ ನೀರೇ ಬೇಡ ಇಲ್ಲಿಗೆ, ನೀರು ಬರ. ಎಷ್ಟೋ ವರ್ಷದಿಂದ ಅಲ್ಲೇ ನೀರಿಲ್ದೆ ಬದುಕಿರೋ ಗಿಡಗಳು. ಹೌದು. ನಮ್ಮೂರಿಗೆ ಮಂಗ್ಯ ಮತ್ತೆ ಯಾಕೆ ಬಂದಿ? ವರ್ಷಿಲ್ ಬಂದ್ರೆ ಆಗ್ತಿತ್ತೇನೆ, ವರ್ಷಿಲ್ ಬಂದ್ರೆ ಬಿಗ್ ಬಾಸ್ 12 ಗಂಟೆ ಮೇಲೆ. ಮಂಜುಮೇಲ್ ವಾಯ್ಸ್ ಅಂಚಂಜಿ ಟಾಪ್ ವ್ಯೂ ಗೊತ್ತಾ, ಒಂದೇ ಫೈನಲ್ ವ್ಯೂ ಅಂತ ನೀರಿಗೆ ಮಧ್ಯಾಹ್ನ ಮಧ್ಯಾಹ್ನ ಸೆಡ್ ಮಿತ್ತೊಂಜಿ ಶೆಡ್ ಆತಿ. ವಾವ್ ಸೂಪರ್. ಅಲ್ಲಿ ಏರಿ ಗಣೇಶ ಐನ್ ಕಲ್ಲು ಕೊರ್ಪೆ ಐಟಮ್ ದೀಪ ಐನ್ ಕಲ್ಲು ಹಾಕಿ చూస్తూ ఈరోజు దుర్గాష్టమి, ಒಂದು 15,000 ಐಟಮ್ ಉಂಡು. చంపకపోతే ಏರು 20 ರೂಪಾಯಿ ಐನ್ ಕಲ್ಲು ಹಾಕಿ 15,000 ಐಟಮ್. 15,000 ಐಟಮ್ ಅಲ್ಲ ಇಟ್ಟು ರೆಡಿ ಮಾಡಿ ತಂದಿಲ್ಲ ದಾದ ಮರ್ಲು ಮಾರೆ ಸಸಿಗೆ ಬರ ಪಾಪ ಯಾರನ್ನ ಮೊಬೈಲ್ ಅಲ್ಲಿ ಬತ್ತಿತ್ತು ಮುಗಿಲ್ಗೋ ಗೇಮ್ ಯಾರನ್ನ ಮೊಬೈಲ್ ಅಲ್ಲಿ ಫೋನ್ 15,000 ಐಟಮ್ ಉಂಡು. ಅಲ್ಲೇ ತಕ್ಕುನಿ ಜಸ್ಟ್ ಮಿಸ್ ಅಲ್ಲ ಆಪು ತಕ್ಕುವೆ ಮಾರೆ ವಾಚಾನಿ ಕನ್ನಡಕ್ಕೆ ಕಾರಣ ಮೊಬೈಲ್ ಓಲ್ ಗೊತ್ತುಂಟು ಐನೂರು ತೊಂದರೆ ಆಜಂತ ಮುಗಿ ಪಕ್ಕನಿಕ್ಲೆ ನಾನು ಕೊರ್ಲೆ ಕಲ್ಲು ಹೆಂಗ್ ಕೊರ್ಲೆ ಕಲ್ಲು ഞാൻ അഡ്ഡതി അടിത്തില്ലേ ಗೊತ್ತದಿತ್ತು ದಾಲೆ ಜನ ಮೊಬೈಲ್ Google Pay ಕ್ಯಾಶ್ ಓನ್ಲಿ ಐಟೆ ಆ ನಮ್ಮನೆ ಹಾವ್ ಹೋಯ್ನಿ ಮುಲ್ಪತ ಕ್ಲಿಯರ್ ಮಾಡ್ಕೊಂಡು ಏನಲ್ಲ ಬುರ್ಪದ ಹೊರಗೆ ಮುಲ್ಪದೈತೆ ಶೂ ಎಂಕ್ಲು ಬತ್ತು ಎಡ್ಡೆ ವ್ಯೂ ಉಂಡಿನಿ ಅಲ್ಲ ಪಕ್ಕದಿಲ್ಲ ಬಚ್ಚಿ ಹೈಟ್ ಅದಂಜಿ ಬರ್ಪುನಿ ಶೂ ಇದು ಒಣಸಿಗೆ ಓಪನ ಪ್ಲಾನ್ ಒಣಸ ಮಾಲ್ತದ್ದು ಅಲ್ಪಾರ್ದು ಎಂಕ್ಲು ಹೋಮ್ ಸ್ಟೇ ಒಂಜಿ ಮೀಯೋಡು ಎಂಕ್ಲು ಜಸ್ಟ್ ಒಂಜಿ ಗೈಸ್ ಎಂಕ್ಲು ಒಂಚೂರು ಉಲೇರ್ ಎಂಕ್ಲ ಹೋಮ್ ಸ್ಟೇ ಅಂಚಿ ಒಂಚೂರು ಹೋಟೆಲ್ ಇಜ್ಜಿಂದ ಏನಿದೆ ಮಧ್ಯಾಹ್ನ ಫುಡ್ ಅಂಚಿ ಬಣ್ಣ ಗೊಂಜಿ ಹೋಟೆಲ್ ದಿಕ್ಕು ಉಳ್ಳಾಗಡ್ಡಿ ಒಂಜಿ ಹೆಂಚಿನ ಮಿಸ್ಟ್ ಆ್ಯಂಡ್ ಪೆಪ್ಪರ್ಸ್ ಒಂದು ಸೊ ಅಂಚಿನ ಫ್ರೈಡ್ ರೈಸ್ ಅವ್ರು ರೋವಲ್ಲ ರೈಸ್ ಉಂಡಾತ ಮಂಚ ಮೂಲು ಬೈದ ಎಡ್ಡೆ ಓಪನ್ ತಿಕ್ಕನ ದೇವರ ದಿಕ್ಲೇಗ ಬುಕ್ಕಿಂಗ್ ಅಂಬೋಡ ಓಕೆ ವೆಜ್ ಎಗ್ ಪೂರುಂಡು ಮಾತುಂಡು ಎಗ್ ಮ್ಯಾಗಿ ಹೇಗೆ ಬಂದೈತಾರದ ದಿಲ್ಲಿ ಎಸ್ ವೆಜ್ ಅದು ನಾನ್ ವೆಜ್ ಎಗ್ ಪೂರುಂಡು ಶಿವದಾದ ಸ್ಪೆಷಲ್ ಫ್ರೈಡ್ ರೈಸ್ ಎಗ್ ಫ್ರೈಡ್ ರೈಸ್ ಇರೈ ದಾದ ಎಗ್ ಆಗಲೇ ಬೇಗ ಎಗ್ ಫ್ರೈಡ್ ರೈಸ್ ನೆಟ್ ಫುಲ್ಲಲ್ಲಿ ಓ
ಇರೇ ಅದ ಸೊ ಫ್ರೈಡ್ ರೈಸ್ ಪಲ್ಲೆ ಮಿಸ್ಟನ್ ಜೆಂಟ್ಸ್ ಟಾಯ್ಲೆಟ್ ಬೇತುಂಡು ಲೇಡೀಸ್ ಟಾಯ್ಲೆಟ್ ಆರ್ಡರ್ ಪೋಯಿನೇಕ್ ಆರು ಲೇಡೀಸ್ ಪಾಯಿಂಟ್ ನೆಟ್ ಸ್ಪೆಷಾಲಿಟಿ ಅಂಚೆನೆ ನೆಟ್ ಜೆಂಟ್ಸ್ ಟಾಯ್ಲೆಟ್ ಇದ್ರೆ ಜೆಂಟ್ಸ್ ಪವರ್ ಇಚ್ಚಿ ಹೌದಾ? ಲೇಡೀಸ್ ಪವರ್ ಅವು ಮಿಸ್ಟ್ ಆ್ಯಂಡ್ ಪೇಪರ್ ಅಂಚೆನ ಅವು ನಮ್ಮ ಸ್ಟೈಲ್ ನೆಟ್ ಜೆಂಟ್ಸ್ ಇಂದು ಜೆಂಟ್ಸ್ ನೆಟ್ ಲೇಡೀಸ್ ಪವರ್ ಈ ಬೋಂಡು ಪೋತ್ತುಲೆಟ್ ಎರಡು ವಾಶ್ ಪೌಂಡ್ ಹೆಂಗೆ ಗೊತ್ತಿಜ್ ಇವಾಗ ಲೇಡೀಸ್ ಇತ್ತು ಮೂಂಗ್ ಕೂಸಲು ತರಬೇಕು ಕ್ಲೀನ್ ಉಂಟದ ಗೊತ್ತಿಲ್ಲ ಗೊತ್ತಿಲ್ಲ ಇದು ನಾನು ಏನು ವೀಡಿಯೋ ತೆಪ್ಪಿ ಪೈಲೆ ಅಂಚಿ ಏಯ್ ಅಬ್ಬೋಡು ಮಾಡ್ರಲ್ಲ ಪರವಾಗಿಲ್ಲ ಅದು ಇರ್ಬೋದು ಟಾಯ್ಲೆಟ್ ಇರ್ಬೋದು ಎಂತ ನಮ್ಮ ಪೂರ ಕ್ರಿಯೇಟಿವಿಟಿ ಅದು ಪೂರ ಮಾಲ್ದೆ ಬುಟ್ಟಿ ಇದು ಪೂರ ನಾರ್ಮಲ್ ಏನ ಶಾಪ್ ಬರ್ತದೆ ನಂಚನೆ ಪೂರ ತೂಪು ಅಂಚ ಅವತ್ತು ತಿಕ್ಕಿನ ಮುಂದೊಲ್ತು ತಿಕ್ಕಿಂದು ಹೇಗೆ ಕೊಂಚ ರೇಡಿ ಮಂತ್ಕೊಲ್ಲ ಗಣೇಶ್ ಹೊರತು ರೇಡಿ ಚಿಪ್ಸ್ ಪೂರ ಉಂಟು ಎಂಜಾಯ್ ಮಾಡ್ಕೊಂಡು ಶೋಕೊಂಡು ರೈಸ್ ಎಂಗ್ಲೆ ಫುಡ್ ಬರ್ತನಿತ್ತೆ ಫುಡ್ ದಾರ್ ಟೊಪ್ಪಿ ದಿಪ್ಲೆ ಫುಡ್ ತುಪ್ಪಾಕ ಅದು ಸ್ಪೆಷಲ ಫ್ರೈಡ್ ರೈಸ್ ಪ್ಲೇಟ್ ತೊಲೆ ಟೈಪ್ ಉಂಟು ಇನ್ನೇ ಟೇಸ್ಟ್ ತೊಲೆ ಬ್ರೋ ಎಂಜುಂಡು ಪಲ್ಲೆ ಟೇಸ್ಟ್ ರೈಸ್ ಎಂಜುಂಡು ಅಡಿಪೊಲಿಯಾ ಎಂಜಿ ಟೇಸ್ಟ್ ಬರೋದುಂಟ ಶಿವಪ್ಪ ಟೇಸ್ಟ್ ಹೇಗಿದೆ ಸಸಿಗಿಚ್ಚಿ ಎರಡು ಸ್ಪೂನ್ ಒಂದು ಸ್ಟೈಲೇ ಒಂಥರ ಸಮೋಸ ಪ್ಲೇಟ್ ಕೈಸ ವನಸಪುರ ನಾನು ಇದಾಡಿ ನೆಕ್ಸ್ಟ್ ಸೀದಾ ಹೋಮ್ ಸ್ಟೇಗಿಂದ ಪ್ಲ್ಯಾನ್ ಉಂಟು ಹೋಮ್ ಸ್ಟೇದ ದಾರಿಯಲ್ಲಿ ಫೋನ್ ಬಂದರೆ ಎಲ್ಲಿ ಎಷ್ಟಿದೆ ಹೋಗ್ಲಿಕ್ಕೆ ದಾರಿ ಇಲ್ಲಿಂದ 4 ಕಿಲೋಮೀಟರ್ 4 ಕಿಲೋಮೀಟರ್ ಇಲ್ಲಿಂದ ಇರುತ್ತೆ ಸೀದಾ ಸ್ಟ್ರೈಟ್ ಹೋಗ್ನ ಬಿದೈ ಒಯ್ಪೊಡಿತೀನಿ ಪುಷ್ಯತ್ ಕೂಡ ರೇಟ್ ಎಲ್ಲ ಕಮ್ಮಿಗೆ ಮುಲ್ಬಾರ್ದು ಒಂಚೂರು ದುಂಬು ಅನಾಗತ್ತ ಫುಲ್ ರೇಟ್ ಒಣಸು ಬಂದ್ಬಿಟ್ಟು 5 ರೂಪಾಯಿಗೆ ಶಿವ್ ಅಂಚೆತ್ತಿನ ಬಾರಿ ಖುಷಿ ಅಲ್ಪ ಎತ್ತು ರೇಟ್ ಅಂడి 1,000 ವನಸ್ಸು ಉಂಟು ಎಂಕ್ಲೆ ಎಗ್ ರೈಸ್ 180 ಎಗ್ ರೈಸ್ ಪರೋಟೆ ಬುಕ್ಕಿಗೆ 180 ಎಗ್ ರೈಸ್ ನೆಕ್ಕಾಯ್ತು ಬುರ್ಜಿಗೆ ಲೊಕೇಶನ್ ಎಲ್ಪ ಬುರ್ಜಿಗ ಒಂಜಿ ಸಿಂಗಲ್ ಜ್ಯೂಸ್ ಬುರ್ಜಿ ಕ್ವಾಂಟಿಟಿ ಇತ್ತನದ ಎಂಕ್ಲ ಒಂಜಿ ಕೈತಲ್ ಹೋಮ್ ಸ್ಟೇಗೆ ಎತ್ತೊಂದು ಬತ್ತ ಒಂದು ಬಂಜಿ ಗಟ್ಟಿ ಆದ ಎಂಕ್ಲ ಪಿರೌಡು ಶಿವನೆಲ್ಲ ಶಶಿ ಸಂತು ಬಚ್ಚು ಎಂಚ ಎಟ್ಟನದು ರೋಡ್ ಒಂದು ಇದೇ ಬೋನಾ ಸಿಟಿ ನಾನು ಹೋಮ್ ಸ್ಟೇ ಕಾಡಿಗೆ ಕಾಡಿನೊಳಗೆ ಒಂದು ದಿವಸ ಇನಿ ಕಾರಿನೊಳಗೆ ಒಂದು ದಿವಸ ಅದು ವಯನಾಡು ಬರ್ತೆ ಏನ್ ನೀವೀಗ ನೋಡ್ತಾ ಇದ್ದೀರಿ ಇಲ್ಲೊಬ್ರು ಕಾಣ್ತಾ ಇದಾರೆ ಇವರು ಒಂಥರ ಅವ್ರ ಜನನೇ ಅಲ್ಲ ಇವರು ಜನ ಅಲ್ಲ ಇದು ಭ್ರಮೆ ನೀವು ನೋಡ್ತಾ ಇರೋದೇನು ಇದೆಲ್ಲ ಭ್ರಮೆ ಇಲ್ಲಿ ಹೋಗಿ ಬಲ್ಗಡೆ ಹೋಗಿ ಎಡಗಡೆದು ಫಾಲ್ಸಿಗೆ ಹೋಗೋದು ಬಲ್ಗಡೆದು ಒಂದು ಥ್ಯಾಂಕ್ ಯು ಒಳ್ಳೇದಾಗ್ಲಿ ನಿಯರ್ ಬರ್ಪನೆ ಇಡೆ ಬಚ್ಚು ರೈಟ್ ಲೆಫ್ಟ್ ಗಾಡಿ ಓಡಿಸಿದ್ದಾರೆ ಫ್ರೆಂಡ್ಸ್ ಆಫ್ ರೋಡ್ ಎಲ್ಲ ಇವರಿಗೆ ಅರ್ಧ ನೀರು ಕುಡ್ದಂಗೆ ಫ್ರೆಂಡ್ ಇವರೆಲ್ಲ ಈಗ ಹತ್ತಿ ಹೀಗೆ ಹೋಗಿ ಬೆಟ್ಟದ ಮೇಲಿಂದ ಹೀಗೆ ಜಂಪ್ ಹೊಡೆದು ಅಲ್ಲಿಂದ ಲೆಫ್ಟ್ ತಗೊಂಡು ರೈಟ್ ತಗೊಂಡು ಹಾಗೆ ಮತ್ತೆ ಫಾಲ್ಸಿಗೆಲ್ಲ ಗಾಡಿ ಹತ್ತಿ ಮೇಲೆ ರೈಟ್ ಆಯ್ತು ಬ್ರೋ ಇಲ್ಲೆಲ್ಲೋ ರೈಟ್ ಅನ್ನು ಸಿಗುತ್ತೆ ಬ್ರೋ Okay bro, come on bro. Pachu bro. ಅಯ್ಯೋ ಮಡ್ ರೋಡ್ ಕಡಂಕಲ ಕಡ್ನಕಲ್ ಹೋಮ್ ಸ್ಟೇ ಅಬ್ಬಿ ಫಾಲ್ಸ್ ಹತ್ರ ಮಿತ್ತು ಬೋರ್ಡ್
ಇವ್ರು ಒಂದೊಂದ್ಸಲ ರಿವರ್ಸ್ ಗೈಯಲ್ಲೇ ಬೆಂಗಳೂರು ತನಕ ಹೋಗ್ಬಿಟ್ಟಿದ್ರು ಬ್ರೋ, ರಿವರ್ಸ್ ಅಲ್ಲೇ. ಮಂಡೆ ನನ್ನ ಕೋಟೆ ಏನಂತೆ ಹೊಡಿ 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 ಹೋಗಿ ಅತ್ಲೆ ಅತ್ಲೆ ಇದು ಆಫ್ ರೋಡಿಂಗ್ ಅಡ್ವೆಂಚರಸ್ ಸೇಮ್ ಇದೇನಾ? ಅಜ್ಜಿಯಲ್ಲ ಫೋಟೋ ಅಜ್ಜರಿ ತೂ ಅಜ್ಜರಿ ನಾ ಅಜ್ಜನ ಫೋಟೋ ಒಂದೇದಾ? ಒಂದೇ ಒಂದೇ ಮಚ್ಚ ಒಂದು ಎಂಕ್ಲ ಇನ್ನು ಸ್ಟೇ ಪುನಃ ಹೋಮ್ ಸ್ಟೇ ನೆಟ್ಟೆ ಹೋಮ್ ಸ್ಟೇ ಎಂಕ್ಲ ಅಂಚ ನಾವು ಮಿಯರ್ ಬನ ಅಂಚ ಬೈ. ಸೊ ಫೈನಲಿ ಗೈಸ್ ನಮ್ಮ ಇಂಥ ಹೋಮ್ ಸ್ಟೇಗೆ ಬೈದಾ. ಎಸ್ ನೇಚರ್ ಹೇಗಿದೆ ಇಲ್ಲಿದ? ಫೈರ್ ಕ್ಯಾಂಪ್ ಹಾಕ್ಬೋದಾ? ಗುಡ್ಡೆಗಾಡು ಉಂಟು. ಬಿಸಿ ಬಿಸಿ ಇದೆ, ಒಂದು ಬಿಸಿಲು ಬೀಳ್ತದೆ ಲಾಯ್ಕಲ್ಲಿ. ಎಸ್ ಭತ್ತ ಎಂಕ್ಲು ಪಾಪು ನಮ್ಮ ಮುಲ್ಪ ತುಲೆ ಮುಲ್ಪದ ವ್ಯೂ ಎಂಕ್ಲ ಜೀವ ಹೆಜ್ಜದ ಮಾರೆ. ಈ ಹಾಸ್ಪಿಟಲ್